ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ 2024 ಮಾರ್ಚ್ ತಿಂಗಳಲ್ಲಿ ಮುಕ್ತಾಯವಾಗಲಿದ್ದು, ಸ್ಮಾರ್ಟ್ ಸಿಟಿ ಯೋಜನೆಗೆ ಒಟ್ಟು 1,000 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ನಗರದಲ್ಲಿ ಸ್ಥಳೀಯ ಶಾಸಕ, ಮೇಯರ್, ಅಧಿಕಾರಿಗಳು ಮತ್ತಿತರ ಜನಪ್ರತಿನಿಧಿಗಳೊಂದಿಗೆ ಸ್ಮಾರ್ಟ್ ಸಿಟಿ ಕಾಮಗಾರಿ ವೀಕ್ಷಣೆ ನಡೆಸಿ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. 1,000 ಕೋಟಿ ಅನುದಾನದಲ್ಲಿ 745 ಕೋಟಿ ರೂಪಾಯಿಗಳ ಕಾಮಗಾರಿ ಈಗಾಗಲೇ ಮುಗಿದಿದೆ. 55 ಕಾಮಗಾರಿಗಳು ಪೂರ್ಣಗೊಂಡಿದ್ದು 33 ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಇದರಲ್ಲಿ 4 ಕಾಮಗಾರಿಗಳು ಪಿಪಿಪಿ ಮಾದರಿಯಲ್ಲಿ ನಡೆಯುತ್ತಿದೆ. ಬಹುಸಮಯದ 5 ರೈಲ್ವೆ ಗೇಟ್ಗಳ ಬಳಿ ಹೊಸ ಸೇತುವೆಗಳ ನಿರ್ಮಾಣವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದಾಗ ಮನೆ ಮನೆಗೆ ಗ್ಯಾಸ್, ನೀರು, ಹೈಸ್ಪೀಡ್ ಇಂಟರ್ನೆಟ್ಗಳ 3 ಭರವಸೆ ನೀಡಿದ್ದರು. ಈಗಾಗಲೇ 2 ಲಕ್ಷ ಮನೆಗಳಿಗೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ. ನಗರದಲ್ಲಿ ಸುಮಾರು 792 ಕೋಟಿ ವೆಚ್ಚದಲ್ಲಿ ಜಲಸಿರಿ ಯೋಜನೆ ಜಾರಿಯಾಗಿದೆ. ಹೈಸ್ಪೀಡ್ ಇಂಟರ್ನೆಟ್ ಕೇಬಲ್ ಅಳವಡಿಕೆ ಕಾರ್ಯ ಬಿಎಸ್ಎನ್ಎಲ್ ಮೂಲಕ ನಡೆಯುತ್ತಿದೆ. ಇದರ ಜೊತೆಗೆ ದಶಕಗಳಿಂದ ನೆನೆಗುದಿಗೆ ಬಿದ್ದ ನಗರದ ಮುಖ್ಯ ಬೇಡಿಕೆಗಳಲ್ಲಿ ಒಂದಾದ ನಂತೂರು ಮತ್ತು ಕೆಪಿಟಿ ಫ್ಲೈಓವರ್ ಕಾಮಗಾರಿ ಸದ್ಯದಲ್ಲೇ ಆರಂಭಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ವೇಗ ಕೊಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಪ್ರಯತ್ನಗಳಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಸುಮಾರು 1,000 ಕೋಟಿ ರೂಪಾಯಿಗಳು ಸ್ಮಾರ್ಟ್ ಸಿಟಿಯಲ್ಲಿ ಅನುದಾನಗಳ ಬಿಡುಗಡೆ ಆಗಿದೆ. ಅದರಲ್ಲಿ 745 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಮುಗಿದಿದ್ದಾವೆ. ಬಿಡುಗಡೆ ಆದ ನೇರ ಅನುದಾನಗಳು ಬಂದದ್ದು 830, 1,000 ಕೋಟಿಯಲ್ಲಿ 1,000 ಕೋಟಿ ಬರ್ತದೆ. ಕಾಮಗಾರಿ ಅವರ ವೇಗ ಮತ್ತು NOCಗಳು ಹೋದ್ಮೇಲೆ ಅದಕ್ಕೆ ಬಿಡುಗಡೆಗಳಾಗತಕ್ಕಂಥದ್ದು. ಹಾಗಾಗಿ 845 ಕೋಟಿ ರೂಪಾಯಿಗಳ ಪೂರ್ತಿ ಕಾಮಗಾರಿಗಳಾದಾಗ ಬಾಕಿ ಉಳಿದ ಹಣವು ಬಿಡುಗಡೆ ಆಗುತ್ತೆ. ಈಗಾಗಲೇ 55 ಕಾಮಗಾರಿಗಳು ಪೂರ್ಣ ಆಗಿದೆ. 33 ಕಾಮಗಾರಿ ಪ್ರಗತಿಯಲ್ಲಿದೆ. ಅದರಲ್ಲಿ 4 ಕಾಮಗಾರಿಗಳು PPP ಮಾಡೆಲಲ್ಲಿ ಆಗುತ್ತೆ. ಈಗ ಇವತ್ತು ನೀವು ಮಂಗಳಾದೇವಿ ಭಾಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡಾಗ, ನಾವು ಟವರ್ ಕ್ಲಾಕಿಂದ AB ಶೆಟ್ಟಿ ಹೋದಾಗ ಅಲ್ಲಿ ಕಂಡಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡಾಗ, ಇಲ್ಲಿ ಅಂಡರ್ ಪಾಸ್ಗಳನ್ನು ಮಾಡಿ ನಮ್ಮ ಗೌರ್ಮೆಂಟ್ ಕಾಲೇಜಿಂದ ಗಾಂಧಿ ಇದಕ್ಕೆ ಹೋಗುವಂಥ ಮಾರ್ಗಗಳು ಬದಲಾವಣೆ ಆಗಿರುವಂಥದ್ದು, ಕದ್ರಿ ಪಾರ್ಕ್ನಲ್ಲಿ ಆಗಿರುವಂಥ ಬದಲಾವಣೆ. ಇವತ್ತು ಮಂಗಳೂರಲ್ಲಿ ನೀವು ಸುತ್ತಾಡಿದರೆ, ಮೊನ್ನೆ ನಮ್ಮ ಮಿತ್ರರೊಬ್ಬರು ಲೋಕಸಭಾ ಸದಸ್ಯರು, ಅವರು ಭಾಳ 10 ವರ್ಷ 15 ವರ್ಷಗಳ ಹಿಂದೆ ಮಂಗಳೂರಿಗೆ ಕಮಿಟಿ ಮೀಟಿಂಗ್ಗೋಸ್ಕರ ಬಂದಿದ್ದರಂತೆ. ಮೊನ್ನೆ ಮತ್ತೊಂದು ಸಾರಿ ಕಮಿಟಿ ಟೂರಲ್ಲಿ ಬಂದು ನನಗೆ ಸಿಕ್ಕಿದ್ರು. ನಾನು ಹೇಳಿದ್ರು, ನಾನು ಎಲ್ಲ ಸ್ಮಾರ್ಟ್ ಸಿಟಿಗಳನ್ನು ಕಂಡಿದ್ದೇನೆ. ಆದರೆ ನಿಮ್ಮ ಮಂಗಳೂರಿನಲ್ಲಿ ಆಗಿರುವ ಪರಿವರ್ತನೆ ಕಂಡಾಗ ನನಗೆ ಅದ್ಭುತ ಆಗಿದೆ. ನೀವು ಮಂಗಳೂರನ್ನು ಬಹಳ ಬದಲಾವಣೆ ಮಾಡಿದರೆ, ಮಂಗಳೂರು ಬಹಳ ಚೆನ್ನಾಗಿ ಆಗಿದೆ. ಇವತ್ತು ಜನರ ಭಾವನೆಗಳಲ್ಲಿ ಈ ರೀತಿ ಬದಲಾವಣೆ ಆಗಿರ್ತಕ್ಕಂಥ ಮಂಗಳೂರನ್ನು ಕಾಣ್ತಾ, ಅದಕ್ಕೋಸ್ಕರ ಹೇಳಿದೆ ನವಮಂಗಳೂರು ಆಗ್ತಾಯಿದೆ. ನವಮಂಗಳೂರು ಮಹಾನಗರ ಪಾಲಿಕೆ ಬದಲಾವಣೆಯ ಮಂಗಳೂರು ಮಹಾನಗರ ಪಾಲಿಕೆ ಆಗ್ತಾಯಿದೆ. ಅದರಲ್ಲಿ ಇವತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ಪ್ರಮುಖ ರಸ್ತೆ, ಭಾಳ ವರ್ಷಗಳಿಂದ ಬೇಡಿಕೆ ಇರ್ತಕ್ಕಂಥ ರಸ್ತೆ ಜಪ್ಪಲ್ಲಿ ರೈಲ್ವೆ ಟ್ರ್ಯಾಕ್ಗಳಿತ್ತು. ನಿಮ್ಗೆ ಗೊತ್ತಿರಲಿ, ಭಾಳ ಚರ್ಚೆಗಳು ಮಾಡ್ತಾರೆ. ನಾನು 2-3 ಬದಲಾವಣೆಯನ್ನು ಪಾಲೆಮಾರು ಸಚಿವರಾಗಿದ್ದಾಗ ಮಂಗಳೂರಲ್ಲಿ ತಂದಿದ್ದರು. ಈ ಕಾನೂನಾತ್ಮಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟದರಲ್ಲಿ ಪಾಲೆಮಾರು ಒಬ್ಬರು. ಆಗಲೂ ನಾವು ಈ ರಸ್ತೆಗಳ 3 ಕಾಮಗಾರಿಗಳು ಭಾಳ ದೊಡ್ಡದಿತ್ತು. ಯಾವುದು ನಮಗೆ ಭಾಳ ಬೇಡಿಕೆ ರೈಲ್ವೆ ಬ್ರಿಡ್ಜ್ಗಳು 5 ಇತ್ತು. ಭಾಳ ವರ್ಷದಿಂದ ಬೇಡಿಕೆಗಳು. ಒಂದು ಪಡೀಲಲ್ಲಿ ನಾವು ಸುಂದರರಾಯರ ಮನೆಗೆ ಬರತಕ್ಕಂಥ ರಸ್ತೆ, ಅಳಪೆ ಪಡೀಲ್ ರಸ್ತೆ. ಇನ್ನೊಂದು ಜಪ್ಪು ಕುಡ್ಪಾಡಿ. 3ನೇದು ಮಹಾಕಾಳಿ ಪಡಪು. 4ನೇದು ಪಡೀಲಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ. ಇನ್ನೊಂದು ಬೈಕಂಪಾಡಿಯ ಸಮಸ್ಯೆ ಏನಿತ್ತು ಅಂತ ಕೇಳಿದ್ರೆ, ಅದು ರಾಷ್ಟ್ರೀಯ ಹೆದ್ದಾರಿ ಅವ್ರದ್ದು, ಪೋರ್ಟ್ನವ್ರದ್ದು ಅಲ್ಲ, ರೈಲ್ವೆ ಅವ್ರದ್ದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ಅದನ್ನು ತೆಗೆದು ನೋಡಿದಾಗ, ದಾಖಲೆಗಳನ್ನು ತೆಗೆದು ನೋಡಿದಾಗ ಅದು ಪೋರ್ಟ್ನ ಅಂಡರಲ್ಲಿತ್ತು. ಹಾಗಾಗಿ ರೈಲ್ವೆ ನಾವು ಮಾಡೋದಿಲ್ಲ ಅಂತ ಹೇಳೋದು. ಆದರೆ ಇವತ್ತು ಎಲ್ಲ ರೈಲ್ವೆ ಬ್ರಿಡ್ಜ್ಗಳನ್ನು ನಾವು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಮೊದಲ ಬಾರಿಗೆ ಅದಕ್ಕೆ 50 ಅನುದಾನಗಳನ್ನು ಕೊಡಬೇಕು. ಕೆಲವು ಬ್ರಿಡ್ಜ್ಗಳಿಗೆ ಪೂರ ಕೊಡಬೇಕಾಗಿತ್ತು. ಯಾಕಂದರೆ ರೈಲ್ವೆ ಅವರು ಪೂರ್ತಿ ಮಾಡೋದಿಲ್ಲ. ಅವರು ಸರ್ವೆ ನೋಡ್ತಾರೆ, ಸರ್ವೆ ಆಧಾರದಲ್ಲಿ ಅವರು ತಗೋತಾರೆ. ಅಳಪೆ ಪಡೀಲಲ್ಲಿ ಯಾವಾಗಲೂ ಸ್ಟ್ರೈಕ್ಗಳು ನಡೀತಿತ್ತು. ನಮ್ಮ ಆಗಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ, ಈಗಿನ BJP ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಬಹಳ ಸ್ಟ್ರೈಕ್ ಮಾಡಿದ್ದನ್ನು ನೆನಪು ಮಾಡ್ತೀವಿ. ಆಗ ನಾವು ಕೂತು ಪೂರ್ತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದಿಂದ ಅನುದಾನಗಳನ್ನು ತರ್ತಕ್ಕಂಥ ಕೆಲಸ ಕಾರ್ಯಗಳು 50-50ರಲ್ಲಿ ಪಾಲೆಮಾರಿದ್ದಾಗ ಆಯಿತು. DV ಸದಾನಂದ ಗೌಡರು ರೈಲ್ವೆ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಪ್ಪಿಗೆ ಬೇಗ ಆಯಿತು.